ಈ ಥರ ಗೋಧಿ ದೋಸೆ ನೀವು ಇಲ್ಲಿ ತನಕ ಖಂಡಿತವಾಗಿಯೂ ಮಾಡಿರಲ್ಲ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿ ಮಸಾಲ ಹಾಕಿ ಮಾಡುವಂಥ ಈ ಗೋಧಿ ದೋಸೆ ತಿನ್ನಲಿಕ್ಕಿದೆಯಲ್ವಾ, ನಮಗೆ ಪಲ್ಯ ಆಗಲಿ ಚಟ್ನಿ ಆಗಲಿ ಯಾವುದು ಬೇಡ, ಜಸ್ಟ್ ತುಪ್ಪ ಇದ್ದರೆ ಸಾಕು, ತಿನ್ಬೋದು. ರೆಸಿಪಿ ನೋಡಿ ಟ್ರೈ ಮಾಡಿ ಮರ್ಯಾದೆ ನನಗೆ ನಿಮ್ಮ ಫೀಡ್ಬ್ಯಾಕ್ ತಿಳಿಸಿ. ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ನೋಡಿ, ಒಂದು ಹೊಸ ರೀತಿಯಲ್ಲಿ ಈರುಳ್ಳಿ ಗೋಧಿ ದೋಸೆಯನ್ನು ಮಾಡ್ತಾ ಇದ್ದೀನಿ ಇವತ್ತು. ತುಂಬಾ ಅಂತಂದರೆ ತುಂಬಾ ರುಚಿಯಾಗಿರುತ್ತೆ ಈ ದೋಸೆ. ನೀವು ಇದಕ್ಕೆ ಈರುಳ್ಳಿನ ಜಾಸ್ತಿ ಹಾಕೋಬೇಕಾಗುತ್ತೆ. ನಾನು ಒಂದು 3ರಷ್ಟು ಈರುಳ್ಳಿನ ನೀಟಾಗಿ ನೋಡಿ ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಮೊದಲು ಇದನ್ನು ನಾವೀಗ ಫ್ರೈ ಮಾಡ್ಕೋಬೇಕು. ಸ್ಟವ್ ಮೇಲೆ ಒಂದು ಪ್ಯಾನನ್ನು ಇಟ್ಬಿಟ್ಟು ಅದನ್ನ ಸ್ವಲ್ಪ ನಾವು ಬಿಸಿ ಮಾಡ್ಕೋಬೇಕು. ಈಗ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೊತಾ ಇದ್ದೇನೆ. ಒಂದು 3 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕೋಬೇಕು. ಯಾಕೆ ಎಣ್ಣೆ ಮತ್ತು ತುಪ್ಪ ಅಂತಂದರೆ ರುಚಿ ಚೆನ್ನಾಗಿ ಬರುತ್ತೆ, ಸ್ವಲ್ಪ ಜಾಸ್ತಿ. ಯಾಕಂತಂದರೆ ಈರುಳ್ಳಿನ ನಾವು ಡೀಪ್ ಫ್ರೈ ಮಾಡಬೇಕಾಗುತ್ತೆ. ಇವಾಗ ಈ ಈರುಳ್ಳಿನ ಹಾಕೊತಾ ಇದ್ದೇನೆ. ಈರುಳ್ಳಿನ ನಾವು ಈಗ ಹೈ ಫ್ಲೇಮ್ ಇಟ್ಟು ಯಾವ ಥರ ಫ್ರೈ ಮಾಡ್ಕೋಬೇಕು ಅಂತಂದರೆ, ಬಿರಿಯಾನಿಗೆಲ್ಲ ಫ್ರೈ ಮಾಡ್ತೀವಲ್ವ ಡೀಪ್ ಫ್ರೈ, ಆ ಥರ ಮಾಡಬೇಕು. ಆವಾಗಲೇ ದೋಸೆದು ರುಚಿ ಡಬಲ್ ಆಗೋದು. ಹೈ ಫ್ಲೇಮ್ ಇಟ್ಟು ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಬೇಗ ಫ್ರೈ ಆಗಬೇಕು ಅಂತಂದರೆ ಒಂದು ಸ್ವಲ್ಪ ಇದೆಯಲ್ಲ ಉಪ್ಪನ್ನು ಹಾಕೊಂಡ್ರೆ ಒಳ್ಳೆಯದು. ನೋಡಿ, ಮೀಡಿಯಂ ಫ್ರೈ ಆಗಿದೆ, ಬಟ್ ಇಷ್ಟು ಸಾಕಾಗಲ್ಲ, ಇನ್ನು ಇದು ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಅಷ್ಟು ಇದ್ದ ಈರುಳ್ಳಿ ಈಗ ಫ್ರೈ ಆಗಿ ಇಷ್ಟು ಸ್ವಲ್ಪ ಆಗಿದೆ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಈಗ ಉರಿನ ಚೂರು ಕಮ್ಮಿ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಮಸಾಲೆಗಳನ್ನು ಹಾಕೋಣ. ಒಂಚೂರು ಇದೆಯಲ್ವಾ ಅರಶಿನ ಪುಡಿ, 1/4 ಟೇಬಲ್ ಸ್ಪೂನು ಇಲ್ಲ, ಸ್ವಲ್ಪನೇ ಹಾಕಿದ್ದೇನೆ. ಒಂದು 1/4 ಟೇಬಲ್ ಸ್ಪೂನಷ್ಟು ಖಾರ ಪುಡಿ, 1/4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪುಡಿ, 3/4 ಟೇಬಲ್ ಸ್ಪೂನಷ್ಟು ಟೇಸ್ಟಿಂಗ್ ಪುಡಿ. ಇದು ಹೇಗೆ ಮಾಡೋದು ಅಂತ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ. ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊತಾ ಇದ್ದೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಇಷ್ಟನ್ನು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಮ್ಮಿ ಉರಿ ಇಟ್ಕೊಂಡೆ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂತಂದ್ರೆ ಇಲ್ಲಾಂದ್ರೆ ಕರಟಿ ಹೋಗುತ್ತೆ. ಸ್ವಲ್ಪ ಈ ಮಸಾಲದು ಹಸಿ ಫ್ಲೇವರ್ ಹೋದ್ರೆ ಸಾಕು ಅಷ್ಟೇ, ಬೇರೆ ಅಂತ ಇಲ್ಲ. ಈ ತರ ನೋಡಿ ಸಾಕೀಗ ಸ್ಟವ್ ಅನ್ನ ಬಂದ್ ಮಾಡ್ತಾ ಇದ್ದೇನೆ. ನೋಡಿ, ರುಚಿ ರುಚಿಯಾಗಿರುವಂತ ತುಂಬಾನೇ ಚೆನ್ನಾಗಿರುವಂತ ಈರುಳ್ಳಿ ಮಸಾಲ ರೆಡಿ ಆಗಿದೆ. ಇದನ್ನ ನೋಡ್ತಾ ಇದ್ರೇನೆ ಖುಷಿ ಆಗುತ್ತೆ. ನೋಡಿ, ಈರುಳ್ಳಿ ಮಸಾಲನೂ ರೆಡಿ ಇದೆ. ಹಾಗೇನೆ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತಗೊತಾ ಇದ್ದೇನೆ. ಒಂದು ಪಾತ್ರೆಗೆ ಗೋಧಿ ಹಿಟ್ಟನ್ನು ಹಾಕೊಳ್ಳಿ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕೋಬಹುದು. ಹಾಗೇನೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ರವೆ ಕೂಡ ಹಾಕೊತಾ ಇದ್ದೇನೆ. ಯಾವ ರವೆ ಬೇಕಾದ್ರೂ ಆಗುತ್ತೆ. ಇವಾಗ ರೆಡಿ ಮಾಡಿಟ್ಟಿರುವಂತಹ ಮಸಾಲಾನ ಹಾಕೊತಾ ಇದ್ದೇನೆ. 1/4 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ರುಚಿಗೆ ನೋಡ್ಕೊಂಡು ಹಾಕೊಳ್ಳಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಬೇಕಾದರೂ ಹಾಕೋಬಹುದು ಫ್ಲೇವರಿಗೆ. 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ದಪ್ಪ ಮೊಸರು. ಈಗ ಮೊದಲಿಗೆ ಒಂದು ಸ್ಪೂನಲ್ಲಿ ಇದೆಯಲ್ವಾ, ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ಸ್ವಲ್ಪನೇ ನೀರನ್ನು ಹಾಕೊಂಡು ಕಲಸ್ಕೋಬೇಕು. ಒಮ್ಮೆಗೆ ಜಾಸ್ತಿ ನೀರು ಹಾಕೋಬೇಡಿ, ನೀಟಾಗಿ ಒಂದು ಸ್ವಲ್ಪ ನೀರನ್ನು ಹಾಕಿ ಫಸ್ಟ್ ಹಿಟ್ಟನ್ನು ಹದ ಮಾಡ್ಕೊಳ್ಳಿ. ಗಂಟಿಲ್ಲದಾಗಿ ಕಲಿಸ್ಕೋಬೇಕು. ಈಗ ಮತ್ತೆ ಸ್ವಲ್ಪ ನೀರನ್ನು ಹಾಕೊತಾ ಇದ್ದೇನೆ. ಇನ್ನು ತುಂಬಾನೇ ದಪ್ಪ ಇದೆ, ಮತ್ತೊಂದು ಚೂರು ನಾವು ನೀರನ್ನು ಹಾಕೋಬೇಕಾಗುತ್ತೆ. ನೋಡಿ, ಈ ಹದಕ್ಕೆ ಬೇಕು, ಇಷ್ಟು ದಪ್ಪ ಬೇಕು. 1.5 ಕಪ್ಪಷ್ಟು ಹಾಕಿದ್ದೇನೆ ನೀರು. ನೀವು ನೋಡಿಕೊಂಡು ಕ್ಲೀನಾಗಿ ಹಾಕೊಳ್ಳಿ. ಒಂದು ವೇಳೆ ತುಂಬ ತೆಳ್ಳಗಾಯಿತು ಅಂತಂದರೆ ಟೆನ್ಷನ್ ಮಾಡುವಂಥ ಅವಶ್ಯಕತೆ ಏನೂ ಇಲ್ಲ. ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕೊಂಡು ಕಲಸ್ಕೋಬಹುದು. ಗಟ್ಟಿ ಇದ್ದರೆ ಮತ್ತೆ ಚೂರು ನೀರು ಹಾಕೋಬಹುದು ಅಷ್ಟೇ. ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಹಾಕೊತಾ ಇದ್ದೇನೆ. ಹಾಗೆಯೇ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಓಂಕಾಳು ಹಾಕೊತಾ ಇದ್ದೇನೆ. ಇದು ಆಪ್ಷನಲ್, ಬಟ್ ಹಾಕಿದ್ರೆ ಇದೆಯಲ್ಲ ಜೀರ್ಣಿಗೆ ಒಳ್ಳೆಯದು, ಮತ್ತೆ ಫ್ಲೇವರ್ ಕೂಡ ಚೆನ್ನಾಗೇ ಬರುತ್ತೆ. ಮಿಕ್ಸ್ ಮಾಡ್ಕೊಳ್ಳಿ. ಈಗ ಫೈನಲ್ ಆಗಿ ಹಿಟ್ಟು ರೆಡಿ ಆಗಿದೆ. ದೋಸೆನ ಹಾಕೋಬಹುದು. ಸ್ಟವ್ ಮೇಲೆ ಒಂದು ತವನ ಬಿಸಿ ಮಾಡಿಕೊಂಡು ಒಂಚೂರು ತುಪ್ಪ ಅಥವಾ ಎಣ್ಣೆನ ಹಚ್ಕೋಬಹುದು ಚೆನ್ನಾಗಿ ಕಾದ ನಂತರ. ಈಗ 1 ಸೌಟಷ್ಟು ಹಿಟ್ಟನ್ನು ತಗೊಂಡು ನಿಧಾನಕ್ಕೆ ಹಾಕ್ಕೊಂಡು ಈ ಥರ ಸೆಟ್ ಮಾಡ್ಕೋಬೇಕು. ನಾವು ಒಂಚೂರು ಬಿಡಿಸ್ಕೋಬೇಕು, ಜಾಸ್ತಿ ಏನು ಬಿಡಿಸೋದು ಬೇಡ.
ನೋಡ್ಕೊಂಡು ಬಿಡಿಸಿ, ನಿಮಗೆ ಎಷ್ಟು ತೆಳ್ಳಗೆ ಬೇಕು ಏನು ಅಂತ. ಇಷ್ಟು ಸಾಕು. ಮುಚ್ಚಿಟ್ಬಿಟ್ಟು ನಾವು ಸ್ವಲ್ಪ ಹೊತ್ತು ಇದನ್ನ ಕಾಯಿಸ್ಕೊಳ್ಳೋಣ ಮೀಡಿಯಂ ಫ್ಲೇಮಲ್ಲಿ. 20-30 ಸೆಕೆಂಡ್ ಆದ ನಂತರ ಒಂದು ಸೈಡ್ ಸ್ವಲ್ಪ ಕಾದಿರುತ್ತೆ. ಈಗ ಮೇಲ್ಗಡೆಯಿಂದ ಅಥವಾ ಸೈಡಿಂದ ಸ್ವಲ್ಪ ಆಯಿಲನ್ನು ಹಚ್ಕೋಬಹುದು ನಾವು. ಅದಾದ ನಂತರ ನೀಟಾಗಿ ಮಗುಚಿ ಹಾಕಬೇಕು. ಚೆನ್ನಾಗಿ ಕಾಯಿಸ್ಕೊಳ್ಳಿ. ಒಂದು ಸ್ವಲ್ಪ ಜಾಸ್ತಿ ಕಾಯಿಸಿದ್ರೆ ಕೂಡ ಚೆನ್ನಾಗಿರುತ್ತೆ. ಬೇಕಾದರೆ ಇನ್ನೊಂದು ಸರಿ ಮಗುಚಿ ಹಾಕಿ ಕಾಯಿಸ್ಕೊಳ್ಳಿ, ಗೊತ್ತಾಗುತ್ತೆ ನಿಮಗೆ ಕಾದ್ರೆ. ನೋಡಿ, ಇಷ್ಟೇ ಈರುಳ್ಳಿಯ ಗೋಧಿ ದೋಸೆ ರೆಡಿ ಆಗಿದೆ. ತುಂಬಾ ಚೆನ್ನಾಗಿ ಬಂದಿದೆ. ರುಚಿ ರುಚಿಯಾಗಿರುವಂತಹ ಗೋಧಿ ದೋಸೆ ರೆಡಿ ಆಗಿದೆ. ತುಪ್ಪದ ಜೊತೆ ತಿನ್ನೋದಕ್ಕಿದೆಯಲ್ಲ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ. ಒಂದ್ಸರಿ ನೀವು ಮಾಡಿದರೆ ಖಂಡಿತವಾಗ್ಲೂ ಮತ್ತೆ ಮತ್ತೆ ಮಾಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ನಾರ್ಮಲ್ ಆಗಿ ದೋಸೆ ತಿಂದು ಬೇಜಾರಾಗಿದ್ದರೆ ಒಂದ್ಸರಿ ಈ ಥರ ಹೊಸತಾಗಿರುವಂಥ ರೆಸಿಪಿನ ಟ್ರೈ ಮಾಡಿ, ಖಂಡಿತವಾಗ್ಲೂ ತುಂಬಾ ಇಷ್ಟ ಆಗುತ್ತೆ. ಹಾಗೆಯೇ ಈ ರೆಸಿಪಿ ನೀವು ಮಾತ್ರ ನೋಡೋದಲ್ಲ, ಬೇರೆಯವರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.